ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಲೋ ಐಡಿಎ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸುವಂತಹ ಈ ಕಾರ್ಯಕ್ರಮ ಈ ದಂತ ರೋಗಗಳು ಅಥವಾ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ. ಕಳೆದ 3-4 ವಾರಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಮುಖ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಈ ಒಂದು ಮ್ಯಾಕ್ಸಿಯೋಫೇಶಿಯಲ್ ಅಂತ ಅಂದರೆ ಮುಖದ ಹಾಗೂ ದವಡೆಯಲ್ಲಿ ಬರುವಂತಹ ತೊಂದರೆಗಳ ಬಗ್ಗೆ ನಾವು ವಿವಿಧ ವೈದ್ಯರುಗಳ ಮುಖಾಂತರ ಅಥವಾ ವಿವಿಧ ತಜ್ಞರ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇಂದು ನಾವು ದವಡೆ ಸಂಧಿಯ ರೋಗಗಳು ಹಾಗೂ ಅದಕ್ಕೆ ಪರಿಹಾರ ಅನ್ನೋ ಬಗ್ಗೆ ನಾವು ಹೆಚ್ಚಿನ ವಿಷಯವನ್ನು ತಜ್ಞ ವೈದ್ಯರಿಂದ ನಿಮಗೆ ನೀಡಲಿಕ್ಕೆ ಇದ್ದೇವೆ. ಯಾಕಂತ ಹೇಳಿದರೆ ಮುಖದ ಒಂದು ನಾವು ಸೌಂದರ್ಯವನ್ನು ಹೆಚ್ಚಿಸಬೇಕಾದ್ರೆ ಕೇವಲ ಹಲ್ಲುಗಳು ಮಾತ್ರ ಅಲ್ಲ, ಅಲ್ಲಿಯ ದವಡೆಗಳು ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಹಲ್ಲಿನ ವೈದ್ಯರಾದ ಕೂಡಲೇ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಏನೋ ಹಲ್ಲುಗಳ ಚಿಕಿತ್ಸೆಯನ್ನು ಮಾಡ್ತಾರಂತ, ಆದರೆ ಅದಕ್ಕೆ ಸಂಬಂಧಪಟ್ಟಂಥ ದವಡೆ ಅಥವಾ ದವಡೆ ಈ ಮುಖಕ್ಕೆ ಎಷ್ಟು ಸೌಂದರ್ಯ ಕೊಡುತ್ತದೆ, ಆ ದವಡೆಯಿಂದ ಈ ದವಡೆಗೆ ಏನಾದರೂ ತೊಂದರೆ ಆದರೆ ಮುಖದ ಸೌಂದರ್ಯ ಹೇಗೆ ಹಾಳಾಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅದರಿಂದ ಇಂದು ಈ ದವಡೆ ಸಂಧಿಯ ರೋಗಗಳು ಹಾಗೂ ಅದಕ್ಕೆ ಪರಿಹಾರದ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದವರು ಡಾಕ್ಟರ್ ಅಭಯ್ ಟಿ ಕಾಮತ್ ಅನ್ನೋದು. ಮುಖ್ಯವಾಗಿ ನಮ್ಮ ಇಂದು ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಂಥ ಡಾಕ್ಟರ್ ಅಭಯ್ ಟಿ ಕಾಮತ್ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಡಾಕ್ಟರ್ ಅಭಯ್ ಟಿ ಕಾಮತ್ ರವರು ಕಳೆದ 20 ವರ್ಷಗಳಿಂದ ತನ್ನ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ದಂತ ವೈದ್ಯರಾಗಿ. ಅದು ಕೂಡ ಮುಖ್ಯವಾಗಿ ಮ್ಯಾಕ್ಸಿಯೋಫೇಶಿಯಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಈ ಮುಖದ ನಾನೇನು ಹೇಳಿದೆ ದವಡೆಯ ಬಗ್ಗೆ ಅಥವಾ ಅದರ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇರುವಂಥ ವಿಭಾಗ ದಂತ ವೈದ್ಯಕೀಯ ವಿಭಾಗದಲ್ಲಿ ಇರುವುದನ್ನು ನೀವು ಗೊತ್ತಿರ್ಬೋದು. ಅದರ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ಅಲ್ಲದೆ ಜಾಯಿಂಟ್ ರೀಪ್ಲೇಸ್ಮೆಂಟನ್ನು ಅಂದರೆ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕೆಲವು ಅದು ಹೆಚ್ಚಿನ ಮಾಹಿತಿಯನ್ನು ಅವರೇ ಮತ್ತೆ ತಮಗೆ ನೀಡಲಿಕ್ಕಿದ್ದಾರೆ. ಇದನ್ನು ಪ್ರಥಮವಾಗಿ ಇಡೀ ವಿಶ್ವದಲ್ಲಿ ಪ್ರಥಮವಾಗಿ ಮಾಡಿದಂಥ ಕೀರ್ತಿ ಕೂಡ ಡಾಕ್ಟರ್ ಅಭಯ್ ಟಿ ಕಾಮತ್ ಹಾಗೂ ಅವರ ಇಡೀ ತಂಡಕ್ಕೆ ಸೇರಿರುತ್ತದೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳಿಗೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದುದು ಮಾತ್ರವಲ್ಲದೆ ಅನೇಕ ಪ್ರಬಂಧಗಳನ್ನು ನಾವು ಸೈಂಟಿಫಿಕ್ ಜರ್ನಲ್ ಅಂತ ನಾವು ಹೇಳ್ತೇವೆ, ವೈಜ್ಞಾನಿಕವಾದಂಥ ಪ್ರಬಂಧಗಳನ್ನು ಮಂಡಿಸಿರು ಮಾತ್ರವಲ್ಲದೆ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಅವರು ಕೂಡ ಅನೇಕ ಈ ಪ್ರಬಂಧಗಳನ್ನು ಪ್ರಕಟಿಸುವಂತಹ ಒಂದು ಹೆಮ್ಮೆ ಕೂಡ ಡಾಕ್ಟರ್ ಅಭಯ್ ಟಿ ಕಾಮತ್ ಅವರಿಗಿದೆ. ಒಬ್ಬ ಅನುಭವಿ ವೈದ್ಯರು ನಮ್ಮೊಂದಿಗಿದ್ದಾರೆ. ವೀಕ್ಷಕರೇ, ಈ ಒಂದು ದವಡೆ ಸಂಧಿಯಲ್ಲಿ ಬರುವಂತಹ ಈ ರೋಗಗಳು ಅಥವಾ ಅದಕ್ಕೆ ಪರಿಹಾರದ ಬಗ್ಗೆ ತಮಗೆ ಏನು ಪ್ರಶ್ನೆ ಇದ್ದರೂ ಕೂಡ ಖಂಡಿತವಾಗಿ ಈ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಯ್ ಟಿ ಕಾಮತ್ ಅವರ ಹತ್ರ ಕೇಳಿ ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೇ, ಮತ್ತೊಮ್ಮೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುಖ್ಯವಾಗಿ ನಾವು ಏನು ಅಂತ ಹೇಳಿದರೆ ಈ ನೀವು ಹೇಳಿದ ಹಾಗೆ ಈ ಏನು ದವಡೆ ಸಂಧಿ ಅಂತ ನಾವು ಏನು ಹೇಳ್ತೇವೆ, ಈ ದವಡೆ ಸಂಧಿ ಅಂತ ಹೇಳಿದರೆ ಏನು, ನಮ್ಮ ವೀಕ್ಷಕರಿಗೆ ಮೊದಲಾಗಿ ಅದನ್ನು ಸ್ವಲ್ಪ ವಿವರಿಸಿಕೊಡಿ. ದವಡೆ ಸಂಧಿ ಅಂದರೆ ನಮ್ಮ ಇಂಗ್ಲೀಷಲ್ಲಿ ವಿ ಕಾಲ್ ಇಟ್ ಆಸ್ ದ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್. ಅಂದರೆ ಈ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂದರೆ ನಮ್ಮ ಕಿವಿಯ ಕೆಳಗಡೆ ಇರೋ ಒಂದು ಎಲ್ಬು, ಆ ಎಲ್ಬಿಗೆ ಅಟ್ಯಾಚ್ ಆಗಿ ಬಂದಿರೋ ಒಂದು ಜಾಯಿಂಟನ್ನು ನಾವು ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೇವೆ. ಈ ಜಾಯಿಂಟ್ ಮತ್ತು ಕಾಲಿನ ಜಾಯಿಂಟಲ್ಲಿ ವ್ಯತ್ಯಾಸ ಏನಂದರೆ ಇಲ್ಲೂ ಸಹ ಡಿಸ್ಕ್ ಇದೆ. ನಮಗೆ ಬರೋ ತೊಂದರೆಗಳು ಈ ಡಿಸ್ಕಿಂದಾನೇ ಬರುವ ತೊಂದರೆಗಳು. ಹೆಚ್ಚಿನ ಅಂಶ 1 out of every 50 patients are diagnosed with temporomandibular joint disorders. Slide. First slide. ಈಗ ಈ ಸ್ಲೈಡಲ್ಲಿ ನೋಡಿದರೆ ಸ್ಲೈಡಲ್ಲಿ ಕ್ಲಿಯರ್ ಆಗಿ ಡಿಮಾರ್ಕೇಟ್ ಆಗಿದೆ. ವಾಟ್ ಇಸ್ ಡಿಮಾರ್ಕೇಟೆಡ್ ಇನ್ ವಯೋಲೆಟ್ ಇಸ್ ದ ಆರ್ಟಿಕ್ಯುಲರ್ ಡಿಸ್ಕ್ ಅಂತೇವೆ. ಆ ಡಿಸ್ಕ್ ಏನು ಮಾಡುತ್ತೆ, ನಮ್ಮ ನಾರ್ಮಲ್ ಪೇಷಂಟ್ಸಲ್ಲಿ, ನಾರ್ಮಲ್ ಜನರಲ್ಲಿ ಈ ಡಿಸ್ಕ್ ಒಂದು ಕೆಳಗಡೆ ಎಲ್ಬು ಮತ್ತೆ ಬುರುಡೆಯ ಎಲ್ಬಿನ ಮಧ್ಯೆ ಇದೆ. ಸಪೋಸ್ ಈ ಡಿಸ್ಕಿಗೆ ಪೆಟ್ಟು ಬಿದ್ದರೆ ಬುರುಡೆಯ ಎಲ್ಬು ಮತ್ತೆ ಕೆಳಗಡೆ ದವಡೆಯ ಎಲ್ಬು ಒಂದಕ್ಕೊಂದು ತಾಗಿ ಬರೋ ನೋವಿಗೆ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಡಿಸಾರ್ಡರ್ಸ್ ಅಂತ ಒಂದು ಹಂತದಲ್ಲಿ ಹೇಳ್ತೇವೆ. ಅದಕ್ಕೂ ಮೇಲ್ಪಟ್ಟು ಆ ಡಿಸ್ಕಿಗೆ ಎದುರು ನೋಡಿದರೆ ಸ್ಲೈಡಲ್ಲಿ ಮಸಲ್ ಅಟ್ಯಾಚ್ಮೆಂಟ್ಸ್ ಇದೆ. ಕೆಲವು ಪೇಷಂಟ್ಸಿಗೆ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ ವೈಲೆಟ್ ಕಲರ್ ಇರೋ ಜಾಗದಲ್ಲಿ ಶುರುವಾಗುತ್ತೆ. ಕೆಲವು ಪೇಷಂಟ್ಸಿಗೆ ಮಸ್ಕ್ಯುಲರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಎಲ್ಲಿ ಮಸಲ್ಸ್ ಅಟ್ಯಾಚ್ ಆಗುತ್ತೆ ಡಿಸ್ಕಿಗೆ, ಅಲ್ಲಿಗೆ ಪ್ರಾಬ್ಲಮ್ ಬರುತ್ತೆ. ಸೊ ಇದೆಲ್ಲ ಸೇರಿಸಿದ್ರೆ ವಿ ಕಾಲ್ ಇಟ್ ಟುಗೆದರ್ ಆಸ್ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಡಿಸಾರ್ಡರ್. ಓಕೆ, ಅಂದರೆ ಅದರ ಮುಖ್ಯ ಪ್ರಾಮುಖ್ಯತೆ ಅಂತ ಹೇಳಿದರೆ ಇದಕ್ಕೇನಾದರೂ ತೊಂದರೆ ಆದರೆ ಯಾಕಂದರೆ ಕೆಲವರಿಗೆ ಊಟ ಮಾಡೋ ಅಭ್ಯಾಸದಲ್ಲಿ ಒಂದೇ ಸೈಡಿನಲ್ಲಿ ಜಗಿತಾರೆ,
ಕೆಲವರು ಇಡೀ ಆ್ಯಪಲ್ ಅನ್ನ ಬಾಯಲ್ಲಿ ಹಾಕಿ ಇಡೀ ಒಂದೇ ಶಾಟಿನಲ್ಲಿ ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ದೌಡೆ ಟ್ರಾನ್ಸ್ಲೇಟ್ ಆಗಿ ಮುಂದೆ ಬರುತ್ತೆ. ಸೊ ಪ್ರೆಷರ್ ಎಲ್ಲಿ ಬೀಳುತ್ತೆ, ಇಟ್ ಈಸ್ ಇನ್ವೇರಿಯಬಲಿ ಆನ್ ದ ಡಿಸ್ಕ್. ವೈಲೆಟ್ ಕಲರ್ ಡಯಾಗ್ರಾಮ್ ನೋಡಿದ್ರಲ್ಲ, ಆ ಡಿಸ್ಕ್ ಮೇಲೆ ಪ್ರೆಷರ್ ಬೀಳುವಾಗ ಅದು ಎಳ್ದಂಗಾಗುತ್ತೆ. ಅದು ಎಳ್ದಂಗಾಗುವಾಗ ದೆನ್ ಸ್ಟಾರ್ಟ್ಸ್ ದ ಪ್ರಾಬ್ಲಮ್. ಓಕೆ. ಸೊ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ನಾವು ಪ್ರತಿಯೊಂದು ಯಾವುದೇ ಅದು ಹಾರ್ಡ್ ಆಗಿರಲಿ ಸಾಫ್ಟ್ ಆಗಿರಲಿ ಹೇಗೆ ತಿನ್ನಬೇಕು ಅನ್ನೋದನ್ನು ಕೂಡ ನೀವು ತಿಳಿಸಬೇಕಾಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀಡಿ ಕೂಡ. ಈಗ ಇದರಲ್ಲಿ ಈ ದವಡೆ ಸಂಧಿಯಲ್ಲಿ ಯಾವೆಲ್ಲ ರೋಗಗಳು ಬರುವಂಥ ಸಾಧ್ಯತೆ ಇದೆ ಮುಖ್ಯವಾಗಿ? ಈ ದವಡೆ ಸಂಧಿಯಲ್ಲಿ ಅಂದರೆ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟಲ್ಲಿ ಸ್ಲೈಡ್ ಬರೋ ರೋಗಗಳು ಹಲವಾರು ಇದೆ. ಒಂದೇನೆಂದರೆ, ಫಸ್ಟ್ ನಮ್ಮ ಭಾಷೆಯಲ್ಲಿ ಇನ್ ಟರ್ಮ್ಸ್ ಆಫ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಡಿಸ್ಕ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಆ ಸ್ಲೈಡಲ್ಲಿ ನೋಡ್ಬೋದು, ಡಿಸ್ಕ್ ಅಂದರೆ ಆ ವೈಲೆಟ್ ಕಲರ್ ಸ್ಟ್ರಕ್ಚರ್ ಮುಂದೆ ಹೋಗಿದೆ, ಮತ್ತೆ ವಾಪಸ್ ಬಾಯಿ ಓಪನ್ ಮಾಡುವಾಗ ಹಿಂದೆ ಬರುತ್ತೆ. ಆದರೆ ಕೆಲವರಲ್ಲಿ ಡಿಸ್ಕ್ ಡಿಸ್ಪ್ಲೇಸ್ಮೆಂಟ್ ವಿದೌಟ್ ರಿಡಕ್ಷನ್ ಅಂತ ಬರುತ್ತೆ, ಅಂದರೆ ಡಿಸ್ಕ್ ಮುಂದೆ ಹೋಗಿ ಪುನಃ ಹಿಂದೆ ಬರೋದಿಲ್ಲ. ಇದು ಯಾಕಾಗುತ್ತೆ? ನಾನು ಹೇಳಿದಾಗೆ ಕೆಲವರು ಒಂದೇ ಸೈಡಿನಲ್ಲಿ ತಿನ್ನೋ ಪ್ರಯತ್ನ ಮಾಡ್ತಾರೆ, ಕೆಲವರು ಏನಾದರೂ ಜಗಿಲಿಕ್ಕೆ ಹೋಗಿ ಗಟ್ಟಿ ಪದಾರ್ಥವನ್ನು ಜಗಿವಾಗ ಡಿಸ್ಕಿಗೆ ಇಂಡೈರೆಕ್ಟ್ ಆಗಿ ಪೆಟ್ಟು ಬೀಳುತ್ತೆ. ಸೊ ವಿ ಟರ್ಮ್ ಇಟ್ ಆಸ್ ಮೈಕ್ರೋ ಟ್ರಾಮಾ. ಸೊ ಇದೆಲ್ಲ ಆಗುವಾಗ ಫೈನಲ್ ಎಂಡ್ ರಿಸಲ್ಟ್ ಇಸ್ ಆನ್ ದ ಡಿಸ್ಕ್ ಆರ್ ದಟ್ ವೈಲೆಟ್ ಕಲರ್ ಸ್ಟ್ರಕ್ಚರ್. ಅಲ್ಲಿ ರೆಡ್ ಕಲರ್ ಇದೆಯಲ್ಲ, ಅದು ಆಕ್ಚುಲಿ ಏನು? ರೆಡ್ ಕಲರ್ ನೋಡೋದು ನೀವು, ಅದು ಮಸಲ್ಸ್. ಸೊ ನಮ್ಮ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂದರೆ ನಮ್ಮ ದವಡೆ ಸಂಧಿಯ ಕೆಳಭಾಗದಲ್ಲಿ ಹಲವಾರು ಮಸಲ್ಸ್ ಇದೆ. ಈ ಮಸಲ್ಸ್ ಏನ್ ಮಾಡುತ್ತೆ, ನಮ್ಮ ಬಾಯನ್ನು ಓಪನ್ ಮಾಡಲಿಕ್ಕೆ ಮತ್ತೆ ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕೆಲವರಲ್ಲಿ ಏನಾಗುತ್ತೆ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಸಂಧಿ ರೋಗ ಅಂತ ಕಾಣಬರೋದಿಲ್ಲ. ಪೇಷಂಟ್ಸ್ ಕಮ್ ಟು ಅಸ್ ಸೇಯಿಂಗ್, ರಾತ್ರಿ ಮಲಗಲಿಕ್ಕಾಗಿಲ್ಲ, ಮಸಲ್ ಅಲ್ಲಿ ಪೇನ್ ಇದೆ, ಕುತ್ತಿಗೆಗೆ ನೋವು ಬರ್ತಾ ಇದೆ. ಸೊ ದಿಸ್ ಇಸ್ ಟರ್ಮ್ಡ್ ಆಸ್ ಮ್ಯಾಸ್ಟಿಗೇಟರಿ ಮಸಲ್ ಪೇನ್, ಅಂದ್ರೆ ಮಸಲ್ಸ್ ಅಲ್ಲಿ ಒರಿಜಿನೇಟ್ ಆಗೋದು. ಸೊ ಆಸ್ ಡೆಂಟಿಸ್ಟ್, ಆಸ್ ಸರ್ಜನ್ಸ್, ವಿ ಹ್ಯಾವ್ ಟು ಐಡೆಂಟಿಫೈ ಎಲ್ಲಿಂದ ಈ ನೋವು ಬರ್ತಾ ಇದೆ. ಅದೇ ಅದಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು? ಕೇವಲ ತಿನ್ನೋದು ಮಾತ್ರ? ತಿನ್ನೋದು ಮಾತ್ರ ಅಲ್ಲ, ಪೆಟ್ಟು ಬಿದ್ದರೆ, ಇಂಡೈರೆಕ್ಟ್ ಟ್ರಾಮಾ, ಡೈರೆಕ್ಟ್ ಟ್ರಾಮಾ. ಪೆಟ್ಟು ಬಿದ್ದರೆ, ಎಲ್ಲಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಅಲ್ಲಿಗೆ ಪೆಟ್ಟು ಬಿದ್ದರೆ, ಇದು ಹಲವಾರು ಸ್ಲೋ ಪ್ರೋಸೆಸ್. ಇದು ಚೇಂಜಸ್ ಆಗೋದು ಇಟ್ ಇಸ್ ವೆರಿ ಸ್ಲೋ. ಬಟ್ ಪ್ರಾಮುಖ್ಯವಾಗಿ ಇಟ್ ಇಸ್ ಮೈನ್ಯೂಟ್ ಮೈಕ್ರೋ ಟ್ರಾಮಾ. ಕೆಲವರು ಯಾನ್ ಮಾಡುವಾಗ ದೊಡ್ಡದಾಗಿ ಬಾಯಿ ಕಳಿಸ್ತಾರೆ, ಹಾಡು ಹೇಳೋರು. ಇದೆಲ್ಲ ಇಂಡೈರೆಕ್ಟ್ಲಿ ಇಟ್ ಎಫೆಕ್ಟ್ಸ್ ದ ಆರ್ಟಿಕ್ಯುಲರ್ ಡಿಸ್ಕ್. ಇದಾಗುವಾಗ ಜನರಿಗೆ ಗೊತ್ತಾಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ಅ ಪ್ರೋಸೆಸ್ ವಿಚ್ ಹ್ಯಾಪನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಎಕ್ಸಾಕ್ಟ್ಲಿ, ಸ್ಲೋ ಆಗಿ ಅವರಿಗೆ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅವಾಗ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಮಾಡುವಾಗ ಟಕ್ ಸೌಂಡ್ ಬರುತ್ತೆ. ಸೊ ದೇ ಗೆಟ್ ವರಿಡ್. ಅವಾಗ ಹೋಗಿ ಡೆಂಟಿಸ್ಟ್ ಹತ್ರ ಹೋಗ್ತಾರೆ, ಈ ಸೌಂಡ್ ಬಂದಿದೆ ಅಂತ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಎಕ್ಸ್ರೇ ಮಾಡಿಸ್ತೇವೆ, ವೆದರ್ ದೇರ್ ಇಸ್ ಎನಿ ಚೇಂಜ್ ಇನ್ ದ ಎಲ್ಬಿನಲ್ಲಿ ಏನಾದರೂ ಚೇಂಜ್ ಇದೆಯಾ, ಇಲ್ಲ ಡಿಸ್ಕ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ನೋಡಬೇಕು. ಡಿಸ್ಕ್ ಚೇಂಜ್ ನಮಗೆ ಎಕ್ಸ್ರೇಲಿ ಗೊತ್ತಾಗೋದಿಲ್ಲ, ಅದಕ್ಕೆ MRI ಸ್ಕ್ಯಾನ್ ಅಂತ ಮಾಡ್ತೀವಿ. ಬಟ್ ದಟ್ ಇಸ್ ನಾಟ್ ಡನ್ ಇನ್ ದ ಇನಿಷಿಯಲ್ ಪ್ರೋಸೆಸ್. ಅಂದ್ರೆ ಒಂದೇ ಸತಿ ಪೇಷಂಟ್ ಬರೋಕೆ ಹೋಗಿ ನಾವು MRI ಮಾಡಿಸೋದಿಲ್ಲ. MRI ಮಾಡಿಸಿದ್ರೆ ಮತ್ತೆ ಪೇಷಂಟ್ಗೆ ಇಟ್ ಇಸ್ ಅ ಟೆನ್ಷನ್, ಏನಾಗಿದೆ ಇವ್ರು ಯಾಕೆ MRI ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಹೇಳ್ತಾರೆ. ಸೊ MRI ಇಸ್ ರಿಸರ್ವ್ಡ್ ಆಸ್ ದ ಲಾಸ್ಟ್ ಸೇವರ್. ಅಂದರೆ ನೀವು ಎಲ್ಲ ಅವರಿಂದ ಏನೆಲ್ಲ ತೊಂದರೆಗಳಾಗಿದೆ ನಿನಗೆ ಅಂತ ಕೇಳಿಕೊಂಡು ಮತ್ತೆ ನೀವು ಬೇಕಾದರೆ ಅಗತ್ಯ ಇದ್ದರೆ ಮತ್ತೆ. ಈಗ ಇದರ ಲಕ್ಷಣಗಳು ಕೇವಲ ನೀವು ಹೇಳಿದಾಗೆ ಬಾಯಿ ಅಕ್ಕಳಿಸುವಾಗ ಮಾತ್ರ ಅಥವಾ ಬೇರೆ ಏನೋ ಲಕ್ಷಣಗಳು? ಇದರ ಲಕ್ಷಣಗಳು ಬಾಯಿ ಅಕ್ಕಳಿಸುವಾಗ ನೋವು, ಕ್ಲಿಕ್ಕಿಂಗ್ ಸೌಂಡ್ ಅಂತ ಹೇಳ್ತೀವಿ, ಪಾಪಿಂಗ್ ಸೌಂಡ್ ಅಂತ ಹೇಳ್ತೀವಿ, ಮತ್ತೆ ಹಲ್ಲು ಕಚ್ಚುವಾಗ ಒಂದಕ್ಕೊಂದು ಕೂಡಿ ಬರೋದಿಲ್ಲ ಹಲವಾರು ಟೈಮ್. ಇನ್ನೊಂದು ಏನಾಗುತ್ತೆ ಅಂದ್ರೆ, ಹಲ್ಲು ಕಚ್ಚುವಾಗ ದೇರ್ ಈಸ್ ಗೋಯಿಂಗ್ ಟು ಬಿ ಡಿವಿಯೇಷನ್, ಅಂದ್ರೆ ಕೆಳಭಾಗದ ದೌಡೆ ಎಲ್ಲಿಯ ಜಾಯಿಂಟ್ ಅಲ್ಲಿ ತೊಂದರೆ ಉಂಟು ಅಲ್ಲಿಗೆ ಡಿವಿಯೇಟ್ ಆಗುತ್ತೆ. ಇದೆಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಮತ್ತೆ ಕೆಲವರಲ್ಲಿ ಏನಾಗುತ್ತೆ, ಹಲ್ಲು ಕಚ್ಚುವಾಗ ಒಂದೇ ಸಮ ಕೂತು ಬರೋದಿಲ್ಲ, ಬೈಟ್ ಇಂಪ್ರಾಪರ್ ಬೈಟ್ ಆದ್ರೂ ಸಹ ಈ ಲಕ್ಷಣ ಕಂಡು ಬರುತ್ತೆ. ಮತ್ತೆ ಕೆಲವರು IT ಸೆಕ್ಟರ್ ಇರೋರೆಲ್ಲ ಹೈ ಸ್ಟ್ರೆಸ್ ಜಾಬ್ ಅಲ್ಲಿ ಇರ್ತಾರೆ, ಅವರಿಗಂತಲ್ಲ, ಯಾರ್ಯಾರು ಜಾಬ್ ಇಸ್ ಸ್ಟ್ರೆಸ್ಫುಲ್, ಅಲ್ಲಿ ಏನಾಗುತ್ತೆ, ರಾತ್ರಿ ನಿದ್ರೆಯಲ್ಲಿ ನಿಮ್ಗೆ ಗೊತ್ತಾಗುದಿಲ್ಲ, ನಮ್ಗೆ ಗೊತ್ತಾಗುದಿಲ್ಲ, ಹಲ್ಲನ್ನ ಕಚ್ಚೋ ಅಭ್ಯಾಸ ಇದೆ. ನಮ್ಮ ಟರ್ಮಿನಾಲಜಿಯಲ್ಲಿ ವಿ ಕಾಲ್ ಇಟ್ ಬ್ರಕ್ಸಿಸಮ್. ಅದು ಕಚ್ಚಿ ಕಚ್ಚಿ ಹಲ್ಲೆಲ್ಲ ಸೌದೋಗುತ್ತೆ. ಅದು ರಾತ್ರಿ ಕಚ್ಚೋ ಟೈಮಲ್ಲಿ ನೋವು ಗೊತ್ತಾಗುದಿಲ್ಲ, ಬೆಳಗ್ಗೆ ಏಳುವಾಗ ಸೋರ್ನೆಸ್ ಆಗಿರುತ್ತೆ ಮಸಲ್ಸ್ ಅಲ್ಲಿ. ಅವಾಗ ಏನಾಗುತ್ತೆ, ನಮ್ಮ ಸರ್ಜನ್ ಹತ್ರ ಬಂದರೆ ಅಥವಾ ಡೆಂಟಿಸ್ಟ್ ಹತ್ರ ಹೋದರೆ ಅವ್ರು ಬಾಯಿ ಒಳಗಡೆ ನೋಡುವಾಗ ಹಲ್ಲೆಲ್ಲ ಸೌದು ಹೋಗಿರುತ್ತೆ. ಸೊ ಇದು ಸ್ಟ್ರೆಸ್ಸು,
high strung jobs. Okay. These are reasons for developing a disc derangement. ಓಕೆ, ನೋಡಿ ವೀಕ್ಷಕರು, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ನಾವೇನೋ ಅವಘಾತ ಅಥವಾ ತಿನ್ನುವಾಗ ಇಂಥ ತೊಂದರೆಗಳು ಅಂತ, ಆದರೆ ಸ್ಟ್ರೆಸ್ ಕೂಡ ಒಂದು ಮುಖ್ಯವಾದ ಕಾರಣ ಅಂತ ವೈದ್ಯರು ಹೇಳಿದ್ದಾರೆ. ಈ ಸ್ಟ್ರೆಸ್ಸಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಬೇರೆ ಬೇರೆ ಹಂತಗಳಲ್ಲಿ ಈ ಸ್ಟ್ರೆಸ್ ಬೇರೆ ಬೇರೆ ರೋಗಗಳಿಗೂ ಕೂಡ ಕಾರಣ ಆಗಿರುತ್ತೆ. ಆದರೆ ಇಲ್ಲಿ ದವಡೆಗೂ ಕೂಡ, ಈ ದವಡೆ ಸಂಧಿಯ ರೋಗಕ್ಕೂ ಕೂಡ ಈ ಸ್ಟ್ರೆಸ್ ನಮಗೆ ಮುಖ್ಯ. ನಮ್ಮ ಒತ್ತಡ, ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲಸದ ಒತ್ತಡ, ಅದು ನಾವಾಗಿ ಮಾಡ್ಕೊಳ್ಳೋದ ಅಥವಾ ಇದು ಈಗ ಪ್ರಸ್ತುತ ಪರಿಸ್ಥಿತಿ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಈ ಒತ್ತಡವನ್ನು ಆದಷ್ಟು ನಿಭಾಯಿಸಿಕೊಂಡು ಹೋಗಬೇಕಾದದ್ದು ಕೂಡ ಅಷ್ಟೇ ಮುಖ್ಯ. ಈ ದವಡೆ ಸಂಧಿಯ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಹೋಗುವಾಗ ಇನ್ನೂ ಅನೇಕ ವಿಷಯಗಳು ನಮ್ಮ ವೈದ್ಯರು ತಮಗೆ ತಿಳಿಸಲಿಕ್ಕಿದ್ದಾರೆ. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ನಾನು ಈಗ ತಾನೇ ಹೇಳಿದ್ದೇನೆ, ಯಾಕಂತ ಹೇಳಿದರೆ ಇದು ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ನೇರವಾಗಿ ವೈದ್ಯರಲ್ಲಿ ಪ್ರಶ್ನೆ ಕೇಳಿದರೆ ಆದಷ್ಟು ಹೆಚ್ಚಿನ ಮಾಹಿತಿಯನ್ನು ತಮಗೆ ತಿಳ್ಕೊಳ್ಳಿಕ್ಕಾಗುತ್ತೆ. ಅದರಿಂದ ತಮ್ಮ ಪ್ರಶ್ನೆಗಳು ಏನಿದ್ರೂ ಕೂಡ ನೇರವಾಗಿ ನಮ್ಮ ವೈದ್ಯರಲ್ಲಿ ಕೇಳಿ. ನಾನು ಇನ್ನು ಕೇಳುವಂಥ ಅನೇಕ ವಿಷಯಗಳು ಕೂಡ ಇದೆ, ಅದನ್ನು ಈ ಒಂದು ಪುಟ್ಟ ವಿರಾಮದ ನಂತರ ಕೇಳ್ತೇನೆ. ಬನ್ನಿ ವೀಕ್ಷಕರೇ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸುವಂತಹ ಹಲೋ IDA ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮನ್ನು ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ತಾನೇ ನಾವು ಈ ದವಡೆ ಸಂಧಿಯ ರೋಗಗಳು ಮತ್ತು ಅದಕ್ಕೆ ಬೇಕಾದಂಥ ಪರಿಹಾರದ ಬಗ್ಗೆ, ಅಂದರೆ ಮುಖ್ಯವಾಗಿ ದವಡೆ ಸಂಧಿಯ ರೋಗಗಳ ಬಗ್ಗೆ ಆದಷ್ಟು ಮಾಹಿತಿಯನ್ನು ಡಾಕ್ಟರ್ ಅಭಯ್ ಟಿ ಕಾಮತ್ ಅವರು ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ತೊಂದರೆ ಆಗುತ್ತೆ, ಏನೆಲ್ಲ ತೊಂದರೆಗಳು ಬಂದರೆ ಈ ದವಡೆ ಸಂಧಿಯ ರೋಗಗಳು ಬರಬಹುದು ಅನ್ನೋದನ್ನು ತಿಳಿಸಿದ್ದಾರೆ ಕೂಡ. ಅದೇ ಇದನ್ನು ಮುಂದುವರಿಸಿಕೊಂಡು ನಾನು ಹೋಗ್ತಾ, ಮುಖ್ಯವಾಗಿ ಡಾಕ್ಟ್ರೇ, ಈಗ ಒಬ್ಬರಿಗೆ ದವಡೆ ಸಂಧಿಯ ರೋಗ ಇದೆ ಅಂತ ನಿಮ್ಮಲ್ಲಿಗೆ ಬಂದಾಗ ಅದನ್ನು ನೀವು ಹೇಗೆ ಪತ್ತೆ ಹಚ್ತೀರಾ? ಮೊದಲಾಗಿ ದವಡೆ ಸಂಧಿಯ ರೋಗ ಅಂತ ಬಂದರೆ ವಿ ಎಲಿಸಿಟ್ ಅ ಕ್ಲಿನಿಕಲ್ ಹಿಸ್ಟ್ರಿ ಫ್ರಮ್ ದ ಪೇಷಂಟ್. ಖಂಡಿತ. ಎಷ್ಟು ಕಾಲದಿಂದ ಇದೆ, ಯಾವಾಗ ಶುರು ಆಯಿತು, ಇಸ್ ದೇರ್ ಅ ಪರ್ಟಿಕ್ಯುಲರ್ ವೇ ದಟ್ ಯು ಗೋನ್ ಟು ಈಟ್ ಯುವರ್ ಫುಡ್, ವಾಟ್ ಆರ್ ಯುವರ್ ಹ್ಯಾಬಿಟ್ಸ್, ಇಸ್ ದೇರ್ ಕ್ಲೆಂಚಿಂಗ್, ಗ್ರೈಂಡಿಂಗ್, ಅಂದರೆ ರಾತ್ರಿ ಮಲಗುವಾಗ ಪೇಷಂಟ್ ಪಾರ್ಟಿಯಿಂದ ಎಲಿಸಿಟ್ ಮಾಡ್ತೇವೆ, ಹಲ್ಲನ್ನು ಜಗಿತಾರ, ಹಲ್ಲನ್ನು ಬೈಟ್ ಮಾಡೋ ಅಭ್ಯಾಸ ಇದೆಯಾ, ಮತ್ತು ಊಟ ಹೇಗೆ ಮಾಡ್ತಾರೆ, ಇಸ್ ದೇರ್ ಅ ಬ್ಯಾಲೆನ್ಸ್ಡ್ ಬೈಟಿಂಗ್ ಆನ್ ಬೋತ್ ಸೈಡ್ಸ್, ಇದನ್ನೆಲ್ಲ ಎಲಿಸಿಟ್ ಮಾಡಿದ ನಂತರ ದೆನ್ ವಿ ಗೋ ಇನ್ ಫಾರ್ ವಾಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ರೇಸ್. ಈಗ ಎಕ್ಸ್ರೇಸಲ್ಲಿ ವಿ ನಾರ್ಮಲಿ ಟೇಕ್ ಅನ್ ಆರ್ಥೋಪ್ಯಾಂಟಮೋಗ್ರಾಮ್ ಅಂತ ಇದೆ, ಸ್ಲೈಡ್. ಆರ್ಥೋಪ್ಯಾಂಟಮೋಗ್ರಾಮಲ್ಲಿ ವಿ ಕ್ಯಾನ್ ಎಕ್ಸಾಕ್ಟ್ಲಿ ಗೆಟ್ ಟು ನೋ ದ ಬೋನಿ ಆರ್ಕಿಟೆಕ್ಚರ್, ಅಂದರೆ ಎಲ್ಬಿನ ಒಂದು ಆರ್ಕಿಟೆಕ್ಚರ್. ನಿಮ್ಮ ಸ್ಲೈಡಲ್ಲಿ ನೋಡ್ತೀರಾ, ಆ ಜಾಯಿಂಟಲ್ಲಿ ಎಲ್ಬಿನ ಒಂದು ಆರ್ಕಿಟೆಕ್ಚರ್ ಕಂಡು ಬರುತ್ತೆ. ಆ ಆರ್ಕಿಟೆಕ್ಚರನ್ನು ನೋಡುವಾಗ ಎಲ್ಲ ಆರ್ಕಿಟೆಕ್ಚರ್ ಸರಿ ಇದೆಯಾ ಅಂತ ಕಂಡು ಬರುವಾಗ ನಮಗೆ ಗೊತ್ತಾಗುತ್ತೆ. ಮತ್ತೆ ಕೆಲವಾರು ಸತಿ ನಮಗೆ ಪೇಷಂಟ್ಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಬರ್ತಾರೆ. ಈಗ ಈ ಸ್ಲೈಡಲ್ಲಿ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಒಂದು ದವಡೆ, ಹೌದು, ಇದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ರೈಟ್ ಸೈಡಿನಲ್ಲಿ ದವಡೆ ಸಂಧಿ ಮುರಿದಿದೆ, ಮತ್ತೆ ಎದುರಲ್ಲೂ ಸಹ ಮುರಿದಿದೆ. ಈವನ್ ದಿಸ್ ಕ್ಯಾನ್ ಕಾಸ್ time related temporomandibular joint disorders. Not only stress and not only eating habits or ಹಲ್ಲು ಮಿಸ್ಸಿಂಗ್ ಹಲ್ಲಿದ್ರೂ ಸಹ ನಮ್ಮ ಡಿಸ್ಕ್ ಡಿಸ್ಪ್ಲೇಸ್ಮೆಂಟ್, ಡಿರೇಂಜ್ಮೆಂಟ್ಸ್ ಆಗೋ ಸಂದರ್ಭ ಕಂಡುಬರುತ್ತೆ. ಸೊ ಇದನ್ನೆಲ್ಲ ನಾವು ಸ್ಕ್ಯಾನ್ ಮಾಡಿ ನೋಡಿ ತದನಂತರ ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗೆ ನಾವು ವಿ ಆಪ್ಟ್ ಫಾರ್ ನಾನ್ ಸರ್ಜಿಕಲ್. ಅಂದರೆ ಎರಡು ವಿಭಾಗ ಇದೆ, ಒಂದು ಶಸ್ತ್ರಕ್ರಿಯೆ ಇಲ್ಲದೆ ಮಾಡುವಂತಹ ಕಾರ್ಯ ಕೂಡ ಇದೆ. ಎಕ್ಸಾಕ್ಟ್ಲಿ. ಅಗತ್ಯ ಬಿದ್ದರೆ ಮಾತ್ರ ಶಸ್ತ್ರಕ್ರಿಯೆ ಮಾಡ್ತೀವಿ. ಈಗ ಯಾವ ರೀತಿಯಲ್ಲಿ ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಕ್ಯಾಟಗರಿ 1 ಪೇಷಂಟ್ ಅಂದರೆ ಪೇಷಂಟ್ ಬಂದು ಹೇಳುತ್ತೆ, ನನಗೆ ಈ ಜಾಯಿಂಟಲ್ಲಿ ನೋವಿದೆ, ಐ ಕಾಂಟ್ ಬೇರ್ ದ ಪೇನ್, ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಊಟ ಮಾಡುವಾಗ ತುಂಬ ನೋವು ಬರುತ್ತೆ. ಸೊ ಅವಾಗ ವಿ ಗಿವ್ ದೆಮ್ ಪೇನ್ ಕಿಲ್ಲರ್ಸ್, ಮಸಲ್ ರಿಲ್ಯಾಕ್ಸೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೇವೆ. ಮತ್ತು ಬಿಸಿನೀರಲ್ಲಿ ಶಾಖ ಕೊಡೋದು, ಕೋಲ್ಡ್ ಪ್ಯಾಕ್ಸ್ ಕೊಡೋದು, ಮತ್ತೆ ಒಂದು ನೈಟ್ ಗಾರ್ಡ್ ಅಂತ ಕೊಡ್ತೇವೆ. ಅದು ದಿಸ್ ಇಸ್ ಅ ಕಂಬೈನ್ಡ್ ಅಪ್ರೋಚ್. ಇಲ್ಲಿ ಬರೀ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನಿನ ಕೆಲಸ ಅಲ್ಲ, ದಿಸ್ ಇಸ್ ಅ ಕಂಬೈನ್ಡ್ ಅಪ್ರೋಚ್ ಫ್ರಮ್ ದ ಓರಲ್ ಮೆಡಿಸಿನ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೈಡ್, ಫ್ರಮ್ ದ ಮ್ಯಾಕ್ಸಿಲೋಫೇಶಿಯಲ್ ಸೈಡ್. ಕೆಲವು ಪೇಷಂಟ್ಸ್ಗೆ ಸೈಕಲಾಜಿಕಲಿ ಈವನ್ ದೇ ಆರ್ ಎಫೆಕ್ಟೆಡ್. ಸೊ ವಿ ನೀಡ್ ಟು ಹ್ಯಾವ್ ಅ ಸೈಕ್ಯಾಟ್ರಿಕ್ ಕನ್ಸಲ್ಟೇಷನ್ ಆಸ್ ವೆಲ್. ಅದು ಬೇಕಾಗುತ್ತೆ. ಪ್ಲಸ್ ಯು ನೀಡ್ ಅ ಫಿಸಿಯೋಥೆರಪಿಸ್ಟ್ ಹೂ ಕ್ಯಾನ್ ಆಕ್ಟಿವ್ಲಿ ಮ್ಯಾನೇಜ್. ಸೊ ದಿಸ್ ಇಸ್ ಅ ಕಂಬೈನ್ಡ್ ಟೀಮ್ ಎಫರ್ಟ್.
ಸೊ ಈಗ ಮ್ಯಾನೇಜ್ಮೆಂಟ್ ಪ್ರೈಮರ್ಲಿ ನಾನ್ ಸರ್ಜಿಕಲ್ ಅಂದರೆ ವಿ ಗಿವ್ ಅ ಬೈಟ್ ಸ್ಪ್ಲಿಂಟ್, ಸ್ಲೈಡಲ್ಲಿದೆ. ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ನೆಕ್ಸ್ಟ್ ಇದು ಈ ಸ್ಲೈಡ್ ನಿಮ್ಮ ಹೌದು, ಈ ಸ್ಲೈಡ್ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ರಾತ್ರಿ ಅಳವಡಿಸಬೇಕು. ಅವಾಗ ಏನಾಗುತ್ತೆ, ದಿಸ್ ಇಸ್ ಫಾರ್ ಪೇಷಂಟ್ಸ್ ಹೂ ಹ್ಯಾವ್ ದ ಹ್ಯಾಬಿಟ್ ಆಫ್ ಗ್ರೈಂಡಿಂಗ್ ದೇರ್ ಟೀತ್. ಸೊ ಇದು ಪ್ರಿವೆಂಟ್ ಏನು ಮಾಡುತ್ತೆ, ಇಟ್ ಪ್ರಿವೆಂಟ್ಸ್ ಗ್ರೈಂಡಿಂಗ್ ಆಫ್ ಟೀತ್ ಅಂಡ್ ಇಟ್ ಹೆಲ್ಪ್ಸ್ ರಿಲ್ಯಾಕ್ಸ್ ದ ಮಸಲ್ಸ್. ಇದು ಪುನಃ ಬೆಳಗ್ಗೆ ತೆಗೆದು ಪುನಃ ನೀರಲ್ಲಿ ಹಾಕಿ ಯು ಕ್ಯಾನ್ ದಿನನಿತ್ಯದ ಕಾರ್ಯವನ್ನು ಮುಂದುವರಿಸಬಹುದು. ಮತ್ತೆ ಇದು ಮೇಲಿನ ದವಡೆ ಮತ್ತೆ ಕೆಳಗಡೆ ದವಡೆ ಹಲ್ಲುಗಳನ್ನು ಸಹ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅನ್ ಒಕ್ಲೂಸಲ್ ಬೈಟ್ ಪ್ಲೇನ್. ಸೊ ಇದು ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಲಾಂಗ್ ವಿತ್ ಪೇನ್ ಕಿಲ್ಲರ್ಸ್ ಅಂಡ್ ಮೆಡಿಕೇಶನ್ಸ್. ಈಗ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್. ಈಗ ಶಸ್ತ್ರಕ್ರಿಯೆ ಮಾಡಬೇಕು ಅಂತ ಅಗತ್ಯ ಬಿದ್ದಾಗ ಏನು ಮಾಡ್ತೀವಿ? ಈಗ ಚಿಕಿತ್ಸೆ ಬೇಕೇ ಬೇಕಂತ ಬಂತು, ವಾಟ್ ವಿ ಡೂ ಇಸ್ ವಿ ಗೆಟ್ ಅ ಫಸ್ಟ್ ಪ್ರೈಮರಿ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, MRI ಸ್ಕ್ಯಾನ್ ಅಂತ ಮಾಡಿಸ್ತೇವೆ. ದೌಡೆ ಎರಡು ಜಾಯಿಂಟ್ ಇದು ಸ್ಕ್ಯಾನ್. ಶಸ್ತ್ರಕ್ರಿಯೆ ಮಾಡುವವರಿಗೆ MRI ಅಗತ್ಯ ಇದೆ. ಮತ್ತೆ CBCT ಅಂತ ಮಾಡ್ತೇವೆ. MRI ಮಾಂಸವನ್ನ ನೋಡ್ಲಿಕ್ಕೆ, CBCT ಎಲ್ಬನ್ನ ನೋಡ್ಲಿಕ್ಕೆ. ಕೆಲವರಲ್ಲಿ ಜನರಲೈಸ್ಡ್ ರುಮಟಾಯ್ಡ್ ಆರ್ಥರೈಟಿಸ್ ಇದ್ರೆ ಆರ್ಥರೈಟಿಸ್ ಕ್ಯಾನ್ ಆಲ್ಸೋ ಎಫೆಕ್ಟ್ ದ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್. ಸೊ ಅವಾಗ ಏನಾಗುತ್ತೆ, ಬೋನಿ ಚೇಂಜಸ್ ಆರ್ ಸೀನ್ ಇನ್ ದ ಬೋನ್. ಎಲ್ಬಲ್ ಚೇಂಜಸ್ ಕಂಡು ಬರುತ್ತೆ, ಡಿಸ್ಕಲ್ಲೂ ಚೇಂಜ್ ಕಂಡು ಬರುತ್ತೆ. ಸೊ CBCT ಎಲ್ಬಿಗೆ, MRI ಡಿಸ್ಕಿಗೆ. ಸೊ ಇದನ್ನ ಮಾಡಿ ಅದರಲ್ಲಿ ಡಿಸ್ಕ್ ಪರ್ಫೋರೇಷನ್ ಇದ್ರೆ ಅಂದ್ರೆ ಡಿಸ್ಕ್ ಅಲ್ಲಿ ತೂತಾಗಿದ್ರೆ ದೆನ್ ವಿ ಆಪ್ಟ್ ಫಾರ್ ಸರ್ಜರಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದು ನೋಡಬಹುದು. ಈಗ ಅದ್ರ ಜೊತೆಯಲ್ಲಿ ಮತ್ತೊಂದು ವಿಷಯ ನಮ್ಮಲ್ಲಿ ಕೆಲವರು ಮುಂಚೆ ಪ್ರಿವಿಯಸ್ ಅದರ ಜೊತೆಯಲ್ಲಿ ನಾನು ಮತ್ತೊಂದು ನಿಮ್ಮಲ್ಲಿ ಕೇಳಬೇಕು ಅಂತಿದ್ದೆ. ಏನು ಅಂತ ಹೇಳಿದರೆ, ಕೆಲವರಿಗೆ ಈ ನಗುವಾಗ ಅಥವಾ ಏನಾದರೂ ಒಂದು ಸ್ಟಕ್ ಆಗುತ್ತೆ, ಬಾಯಿ ಮತ್ತೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಹೌದು. ಕೆಲವರಿಗೆ ಬಾಯಿ ಮುಚ್ಚೆ ಇರ್ತದೆ, ಇದಕ್ಕೆಲ್ಲ ಏನು? ಕೆಲವರಿಗೆ ನಗುವಾಗ ಅಥವಾ ಹಾಡು ಹೇಳುವಾಗ ಬಾಯಿ ಸಡನ್ಲಿ ಓಪನ್ ಆಗಿ ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಭಾಷೆಯಲ್ಲಿ ವಿ ಕಾಲ್ ಇಟ್ ಆಸ್ ಡಿಸ್ಲೊಕೇಶನ್. ಓಕೆ. ಅಂದ್ರೆ ಜಾಯಿಂಟ್ ತನ್ನ ಸ್ಥಾನದಲ್ಲಿ ಇರಬೇಕಾಗಿತ್ತು, ಅದು ಆಚೆ ಬಂದು ತಪ್ಪಿದೆ. ಸೊ ವೆನ್ ಇಟ್ ಗೆಟ್ಸ್ ಡಿಸ್ಲೊಕೇಟೆಡ್ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿನಾರಿಯೋ ಫಾರ್ ದ ಪೇಷಂಟ್. ಅಂದ್ರೆ ಮನೆಯವರಿಗೂ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ಈ ಕಡೆ ಜೊಲ್ಲು ಸುರಿತಾ ಹೋಗುತ್ತೆ, ಪೇಷಂಟ್ಗೆ ನೋವು. ಅವಾಗ ಏನಾಗುತ್ತೆ, you have to relocate the joint back into the fossa, and this is what we call as dislocation. So ಇದು ಪದೇ ಪದೇ ಆದರೆ ಜಾಯಿಂಟ್ಗೆ, ಮಸಲ್ಸ್ಗೆ ಮತ್ತೆ ಡಿಸ್ಕಿಗೆ ತೊಂದರೆ ಕಂಡು ಬರುತ್ತೆ. ಆಗಲೇ ಶಸ್ತ್ರಕ್ರಿಯೆ ಮಾಡಿ ನೀವು ಫಿಕ್ಸ್ ಮಾಡಬೇಕಾಗುತ್ತೆ ಅದನ್ನು. ಸೊ ಈ ಸ್ಲೈಡಲ್ಲಿ ಸ್ಲೈಡ್ ಹಾಕಿದ ಮುಂಚೆದು ಪ್ರೀವಿಯಸ್ ಹಾಂ. ಈಗ ಈ ಕ್ರಿಯೆ ಅಂದರೆ ಆರ್ಥ್ರೋಸೆಂಟಿಸಿಸ್. ಈಗ ಪೇಷಂಟ್ ಫಸ್ಟ್ ಟೈಮ್ ಬರುವಾಗ ಪ್ರಾಬೆಬ್ಲಿ ವಿ ವುಡ್ ನಾಟ್ ಡೂ ದಿಸ್, ಬಟ್ ಕಾನ್ಸ್ಟೆಂಟ್ ಪೇನ್ ಅಂತ ಬಂದರೆ ಏನು ಮಾಡ್ತೇವೆ, 2 ನೀಡಲನ್ನು ಜಾಯಿಂಟಲ್ಲಿ ಹಾಕಿ ನಾವು ನೀರನ್ನು ಹಾಕ್ತೇವೆ, ಅದರಲ್ಲಿ ಸೆಲೈನ್ ಅಂತ ಹೇಳ್ತೇವೆ, ಅಥವಾ ಬೇರೆ ಯಾವುದಾದ್ರೂ ಫ್ಲೂಯಿಡ್ ಅನ್ನು ಹಾಕಬಹುದು. ಸೊ ವಾಟ್ ಆರ್ ವಿ ಪ್ಲಾನಿಂಗ್ ಟು ಡೂ ವಿತ್ ದಿಸ್ ಇಸ್ ವಿ ಪ್ಲಾನ್ ಟು ಇವ್ಯಾಕ್ಯುವೇಟ್ ದ ಇನ್ಫ್ಲಮೇಟರಿ ಮೀಡಿಯೇಟರ್ಸ್, ಅಂದ್ರೆ ನೋವು ಕೊಡೋ ಒಂದು ಅಂಶಗಳನ್ನ ವಾಶ್ ಔಟ್ ಮಾಡ್ತೇವೆ ಆರ್ಥ್ರೋಸೆಂಟಿಸಿಸ್ ಕ್ರಿಯೆ ಮಾಡಿ. ಇದರಲ್ಲೂ ಸಹ ಬಂದಿಲ್ಲ ಅಂದ್ರೆ ನೋವು ಕಡಿಮೆ ಆಗಲಿಲ್ಲ, ದೆನ್ ವಿ ಗೋ ಟು ವಾಟ್ ಇಸ್ ಕಾಲ್ಡ್ ಆಸ್ ಆರ್ಥ್ರೋಸ್ಕೋಪಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಡು ಬರುತ್ತೆ. ಆರ್ಥ್ರೋಸ್ಕೋಪಿ ಮತ್ತೆ ಇದನ್ನ ನಾರ್ಮಲಿ ಆರ್ಥೋಪೆಡಿಕ್ ಸರ್ಜನ್ಸ್ ಯೂಸ್ ಮಾಡ್ತಾ ಇದ್ರು, ಆದ್ರೆ ಈಗ ಈ ನಡುವೆ ನಮ್ಮ ಮ್ಯಾಕ್ಸಿಲೋಫೇಶಿಯಲ್ ಅಲ್ಲೂ ಆರ್ಥ್ರೋಸ್ಕೋಪಿ ನಾವು ಶುರು ಮಾಡಿದ್ದೇವೆ. ಎಲ್ಲಿ ವಿ ಪುಟ್ ಇನ್ ದ ಆರ್ಥ್ರೋಸ್ಕೋಪ್ಸ್, ಮತ್ತೆ ಕ್ಯಾಮೆರಾ ಹಾಕಿ ಡಿಸ್ಕ್ ಅನ್ನು ನೋಡ್ತೇವೆ. ಹೌದು. ಅಂಡ್ ದಿಸ್ ಇಸ್ ಮಿನಿಮಲಿ ಇನ್ವೇಸಿವ್, ಅಂದ್ರೆ ದೊಡ್ಡ ಆಪರೇಷನ್ ಮಾಡಿ ಓಪನ್ ಮಾಡಿ ನೋಡೋ ಸಂದರ್ಭ ಬರುವುದಿಲ್ಲ. ಇಟ್ ಇಸ್ ಮಿನಿಮಲಿ ಅನ್ ಇನ್ವೇಸಿವ್ ಕೈಂಡ್ ಆಫ್ ಸರ್ಜರಿ. ಸೊ ಒಂದು ರೀತಿಯಲ್ಲಿ ನಮ್ಮ ರೋಗಿಗೆ ಅದರಿಂದ ಬಹಳ ಬೆನಿಫಿಟ್ ಇದೆ. ಹೌದು, ಯಾಕಂದ್ರೆ ಸರ್ಜರಿ ಮಾಡುವಾಗುತ್ತೆ ನೀವು ಅದರ ಮೊದಲೇ ನಿಮಗೆ ನೋಡ್ಲಿಕ್ಕೆ ಆಗುತ್ತೆ. ವಿ ಕ್ಯಾನ್ ಡಯಾಗ್ನೋಸ್ ದೇರ್ ಅಂಡ್ ದೆನ್ ಪ್ಲಾನ್ ಫಾರ್ ದ ಪ್ರೊಸೀಜರ್. ನಮ್ಮ ಈ ಶಸ್ತ್ರಚಿಕಿತ್ಸೆ ನೀವು ಮಾಡ್ತಿರಲ್ಲ, ಇದರ ಸಾಧಕ ಬಾಧಕಗಳ ಬಗ್ಗೆ? ಈ ಸರ್ಜಿಕಲ್ ಪ್ರಾಕ್ಟೀಸ್ ಆಫ್ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅನ್ನುವಾಗ ದರ್ ಇಸ್ ನೋ ಸರ್ಜರಿ ವಿದೌಟ್ ಕಾಂಪ್ಲಿಕೇಶನ್ಸ್. ಖಂಡಿತ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಬರೋದು ಯಾಕಂದ್ರೆ ಈ ಜಾಯಿಂಟ್ ಇರೋದು ಇಟ್ ಈಸ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಫೇಶಿಯಲ್ ನರ್ವ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮುಖಗಳ ಎಕ್ಸ್ಪ್ರೆಷನ್ಸ್ ಅನ್ನ ಕಂಟ್ರೋಲ್ ಮಾಡೋ ನರ ನಗುವಾಗ, ಅಳುವಾಗ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ವಿ ಆರ್ ಡೂಯಿಂಗ್ ಅವರ್ ಸರ್ಜರಿ ವೆರಿ ಕ್ಲೋಸ್ ಟು ದ ಫೇಶಿಯಲ್ ನರ್ವ್, ದಟ್ ಇಸ್ ಸಮ್ವೇರ್ ಹಿಯರ್. ಸೊ ಈ ಸರ್ಜರಿಯನ್ನು ಮಾಡುವಾಗ ಟೆಂಪರರಿ ಫೇಶಿಯಲ್ ನರ್ವ್ ಪ್ಯಾರಾಲಿಸಿಸ್ ಆಗೋ ಸಂದರ್ಭ ಕಂಡು ಬರುತ್ತೆ. ಬಟ್ ದಟ್ ವುಡ್ ಬಿ ಟೆಂಪರರಿ, ಅಂದರೆ 6 ತಿಂಗಳಿಂದ 1 ವರ್ಷದಲ್ಲಿ ಅದು ಸರಿಯಾಗುತ್ತೆ. ಆದರೆ ದೀಸ್ ಆರ್ ಹಲವಾರು ಕಾಂಪ್ಲಿಕೇಶನ್ಸ್.
ದಿಸ್ ಇಸ್ ದ ಮೇನ್ ಕಾಂಪ್ಲಿಕೇಶನ್. ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್, ಬ್ಲೀಡಿಂಗ್ ಅದು ಆಗೋದು ಸಹಜ, ಆದರೆ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ. ಅದಕ್ಕಾಗಿ ಆರ್ಥ್ರೋಸ್ಕೋಪಿ ಮಾಡೋದು ಬಹಳ ಉತ್ತಮ. ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಾವು ಅದನ್ನ ಸರ್ಜರಿ ಅಲ್ಲೇ ಮುಗಿಸಬಹುದಾ, ಆರ್ ಡು ವಿ ಹ್ಯಾವ್ ಟು ಗೋ ಇನ್ ಫಾರ್ ಅನ್ ಓಪನ್ ಸರ್ಜರಿ? ಓಕೆ, ಇಸ್ ದ ಡಿಸಿಷನ್ ಟು ಬಿ ಟೇಕನ್ ಬೈ ದ ಸರ್ಜನ್. ಓಕೆ ಓಕೆ, ಇದು ನಮ್ಮ ಈ ಹೃದಯ ರೋಗದಲ್ಲಿ ಅವರು ಆಂಜಿಯೋಸ್ಕೋಪ್ ಮಾಡಿ ನೋಡಿದ ಹಾಗೆ ಅದೇ ರೀತಿ ಎಕ್ಸಾಕ್ಟ್ಲಿ ಇಟ್ಸ್ ಅ ಕೀ ಹೋಲ್ ಸರ್ಜರಿ. ಹೌದು, ಅಲ್ಲಿ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಈಗ ಇಂತಹ ಏನು ತೊಂದರೆಗಳು ಇದ್ರೂ ಕೂಡ ಶಸ್ತ್ರಕ್ರಿಯೆ ಮಾಡಿದ್ರಿಂದ ಅವನಿಗೆ ಅವನ ಮತ್ತಿನ ಜೀವನವನ್ನು ಸಾಮಾನ್ಯವಾಗಿ ಸುಧಾರಿಸಲಿಕ್ಕೆ ಸರಿಯಾಗುತ್ತೆ. ಅದರಿಂದ ಅದು ಶಸ್ತ್ರಕ್ರಿಯೆ ಅಗತ್ಯ ಅಂತ ನೀವು. ಹೌದು, ಅದು ಎಂಡ್ ಸ್ಟೇಜಲ್ಲಿ ಏನಾದರೂ ತುಂಬ ನಾನ್ ಸರ್ಜಿಕಲ್ ಅಲ್ಲಿ ಬೆನಿಫಿಟ್ ಸಿಕ್ಕಿಲ್ಲ, MRI ಅಲ್ಲಿ ಕನ್ಫರ್ಮ್ ಆಯಿತು ಡಿಸ್ಕ್ ಹ್ಯಾಸ್ ಗಾಟ್ ಅನ್ ಇಶ್ಯೂ, ಎಲ್ಬಲ್ಲಿ ಆಸ್ಟಿಯೋ ಆರ್ಥರೈಟಿಕ್ ಚೇಂಜಸ್ ಇದೆ, ದೆನ್ ದ ಪೇಷಂಟ್ ಹ್ಯಾಸ್ ಟು ಗೋ ಇನ್ ಫಾರ್ ಅ ಸರ್ಜಿಕಲ್ ಪ್ರಾಕ್ಟಿಸ್. ಸೊ ಸಾಧಾರಣ ಇಂತಹ ಶಸ್ತ್ರಕ್ರಿಯೆಗಳು ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಸಿಗುತ್ತೆ ಈಗ ನಮ್ಮ ಪ್ರಾಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ, ಮಂಗಳೂರಲ್ಲಿರಲಿ ಅಥವಾ ಮಣಿಪಾಲದಲ್ಲಿರಲಿ, ಪ್ರೈಮರಿ ಬೇಸಿಕ್ ಸರ್ಜರೀಸ್ ನಾನು ಮಾತಾಡಿದ್ದು ಆರ್ಥ್ರೋಸೆಂಟಿಸಿಸ್ ಮತ್ತು ನಾನ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ಸ್ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಆರ್ಥ್ರೋಸ್ಕೋಪಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಅನ್ನು ನಾವು ಮಣಿಪಾಲದಲ್ಲಿ ರುಟೀನ್ ಆಗಿ ಮಾಡ್ತಾ ಇದ್ದೇವೆ. ಆ್ಯಂಡ್ ದೆರ್ ಆರ್ ಸೆಂಟರ್ಸ್ ಹೂ ಆರ್ ಡೂಯಿಂಗ್ ದೀಸ್ ಸ್ಮಾಲರ್ ಪ್ರೊಸೀಜರ್ಸ್. ನೀವು ಇತ್ತೀಚಿನ ಇದರಲ್ಲಿ ಒಂದು ವಿಶ್ವದಲ್ಲೇ ಪ್ರಥಮವಾದಂತಹ ಒಂದು ಶಸ್ತ್ರಕ್ರಿಯೆಯನ್ನು ಮಾಡಿದ್ದೀರಿ. ಹೌದು, ಅದರ ಬಗ್ಗೆನೂ ಕೂಡ ಅದರ ಬಗ್ಗೆ ಒಂದು ಸ್ಲೈಡಲ್ಲಿದೆ. ಈ ಪ್ರೀವಿಯಸ್ ಓಕೆ, ಈ ಪೇಷಂಟ್ ಅನ್ನೋನು ನಮ್ಮ ಹತ್ರ ಪ್ರಾಮುಖ್ಯವಾಗಿ ಫಸ್ಟ್ ಟೈಮ್ ಬರುವಾಗ ಅವನಿಗೆ ಕೆಳಗಡೆ ದೌಡೆ ಸಂಧಿ ಮಿನಿಮಲ್ ಆಗಿತ್ತು. ಪ್ರಾಬಬ್ಲಿ ಫೋರ್ಸೆಪ್ಸ್ ಡೆಲಿವರಿ ಆಗಿತ್ತೋ ಇಲ್ಲ ಕಿವಿಯ ಇನ್ಫೆಕ್ಷನ್ ಆಗಿರೋ ಸಂದರ್ಭದಲ್ಲಿ ಬಾಯನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಬಂದಿದ್ದ ಕಂಪ್ಲೇಂಟ್. ಹಿ ಕೇಮ್ ವಿತ್ ದ ಡಿಫಿಕಲ್ಟಿ ಇನ್ ಮೌತ್ ಓಪನಿಂಗ್. ನೋಡುವಾಗ ಅವನಿಗೆ ಬಾಯಿ ತೆಗಿಲಿಕ್ಕೆ ಆಗಿಲ್ಲ. 20 ವರ್ಷದಿಂದ ಹಿ ಇಸ್ ನೆವರ್ ಓಪನ್ಡ್ ಹಿಸ್ ಮೌತ್. ಸೊ ಊಟ ತಿಂಡಿ ಮಾಡಲಿಕ್ಕೂ ಅವನಿಗೆ ಕಷ್ಟ. ಸೊ ವಾಟ್ ವಿ ಡಿಡ್ ವಾಸ್, ನಮ್ಮ ಆರ್ಥೋಪೆಡಿಕ್ ಕಲೀಗ್ಸ್ ಇಂದ ವಿ ಟುಕ್ ಎನ್ ಐಡಿಯಾ. ನಮ್ಮ ಡಿಸ್ಟ್ರಾಕ್ಷನ್ ಆಸ್ಟಿಯೋಜೆನಿಸಿಸ್ ಅಂತ ಮಾಡಿದ್ವಿ. ಅಂದರೆ ಕೆಳಗಡೆ ದೌಡೆಯನ್ನ ಬೆಳೆಸಿದ್ವಿ. ಒಂದು ಗಿಡವನ್ನ ಹೇಗೆ ಬೆಳೆಸ್ತೇವೆ, ಅಲ್ಲಿ ರಾಡ್ಸ್ ಅನ್ನ ಹಾಕಿ ಆ ದೌಡೆಯನ್ನ ಬೆಳೆಸಿದ್ವಿ ವಿದೌಟ್ ಸರ್ಜರಿ. ಆ ಸರ್ಜರಿ ಮಾಡ್ಲಿಕ್ಕೆ ಬರೀ ರಾಡ್ಸ್ ಹಾಕ್ಲಿಕ್ಕೆ ಮಾತ್ರ ಸರ್ಜರಿ ಮಾಡಿದ್ದೇವೆ. ಅವನ ಮುಖ ಎಂಡ್ ಸ್ಲೈಡ್ ಅಲ್ಲಿ ನೋಡುವಾಗ ನೀವು ಅವನ ಹೊಸ ಮುಖವನ್ನ ಬೆಳೆಸಿದ ಮುಖ, ಅದು ಸಂಪೂರ್ಣ ಮುಖವಾಗಿ ಬೆಳೆಸಿದ್ದು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಮುಖವನ್ನ ಬೆಳೆಸಿದ ನಂತರ ನಮ್ಮ ಈಗ ಕಂಪ್ಯೂಟರ್ ಏಜ್ನಲ್ಲಿ ನಾವು ಒಂದು ಸ್ಟೀರಿಯೋಲಿತ್ ಮಾಡೆಲ್ ಅಂತ ಮಾಡಿಸ್ತೇವೆ. ಅದನ್ನ ಮಾಡಿಸಿ ಅದರ ಮೇಲೆ ಸರ್ಜರಿ ಮಾಡಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನು ಅದರಲ್ಲಿ ಮಾಡಿ ಮತ್ತೆ ಅದೇ ಡಾಟಾವನ್ನ ಪೇಷಂಟ್ ಮುಖದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇವೆ. ಸೊ ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ 20 ವರ್ಷದ ನಂತರ ಪೇಷಂಟ್ ಬಾಯಿ ತೆಗೆದ. ಈ ತರ ಹಲವಾರು ಪೇಷಂಟ್ಸ್ ಇದ್ದಾರೆ. ಇದು ಪ್ರಾಮುಖ್ಯವಾಗಿ ಎಲ್ಡರ್ಸ್ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಕಂಡು ಬರೋದು. ಆದ್ರೆ ಮಕ್ಕಳಲ್ಲೂ ಸಹ ಇಫ್ ಇಟ್ ಇಸ್ ಅ ಫೋರ್ಸೆಪ್ಸ್ ಡೆಲಿವರಿ ಆರ್ ಎನಿ ಕೈಂಡ್ ಆಫ್ ಇನ್ಫೆಕ್ಷನ್, ತಂದೆ ತಾಯಿಯವರಾದವರಿಗೆ ಗೊತ್ತಾಗಬೇಕು ಮಗು ಬಾಯಿ ತೆಗೆದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ. ಒಂದು ಯಶಸ್ವಿ ಶಸ್ತ್ರಕ್ರಿಯೆ ಮಾಡಿದ್ದೀರಿ, ಯಾಕಂದರೆ ಇಂತಹ ಒಂದು ಬದಲಾವಣೆಯನ್ನು ತಂದಿದ್ದೀರಿ. ಆ ಒಂದು ಹುಡುಗನಿಗೆ ಒಂದು ಭವಿಷ್ಯವನ್ನು ನೀವು ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಕೂಡ ಇದು ವಿಶ್ವದಲ್ಲೇ ಪ್ರಥಮ ಆದ್ದರಿಂದ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮಗೆ ಅಭಿನಂದನೆಗಳನ್ನು, ನಿಮಗೂ ಹಾಗೆ ನಿಮ್ಮ ಇಡೀ ಈ ಆ ಒಂದು ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ, ಯಾಕಂದರೆ ಸಮಯ ಮೀರ್ತಾ ಇದೆ, ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? ವೀಕ್ಷಕರಿಗೆ ಪ್ರಾಮುಖ್ಯವಾಗಿ ಹೇಳೋದೊಂದರೆ, ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಇಸ್ ವಾಟ್ ಯು ಹ್ಯಾವ್ ಟು ಟೇಕ್ ಕೇರ್. ನಂಬರ್ 1, ಸಾಮಾನ್ಯವಾಗಿ ಊಟದ ಪದಾರ್ಥವನ್ನು ತಿನ್ನುವಾಗ 2 ಸೈಡಿನಲ್ಲೂ ಜಗಿಯೋ ಅಭ್ಯಾಸವನ್ನು ಮಾಡಬೇಕು. ಊಟದ ತುತ್ತು ಇರೋ ದೊಡ್ಡ ತುತ್ತು ದಯವಿಟ್ಟು ತಗೊಳ್ಬೇಡಿ. ನಿಮ್ಮ ಜಾಯಿಂಟಿನಲ್ಲಿ ಏನಾದರೂ ನೋವಿದ್ದರೆ ನಿಮ್ಮ ಡಾಕ್ಟರ್ಸ್ಗಳನ್ನು ಹೋಗಿ ಕಾಣಿ. ಇಟ್ ಮೈಟ್ ಬಿ ಯುವರ್ ಡೆಂಟಿಸ್ಟ್ ಆರ್ ಇಟ್ ಮೈಟ್ ಬಿ ಯುವರ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. It is predominantly your call to go and meet the surgeons or meet the diagnostic oral medicine specialist so that you can get your first-hand information regarding your temporomandibular joint area so that it doesn't progress from category 1 to the end stage where you have to go in for a surgery. ಓಕೆ, ಬಹಳ ಉತ್ತಮವಾದಂಥ ಒಂದು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಮುಖ್ಯವಾಗಿ ನಾವು ತಿನ್ನುವಂತಹ ವಿಧಾನ, ಆಹಾರ ತಿನ್ನುವಂಥ ವಿಧಾನವನ್ನು ನಾವು ಸರಿಯಾಗಿ ಪಾಲಿಸಿದರೆ ಇಂತಹ ರೋಗಗಳು ಬರುವಂಥ ಸಾಧ್ಯತೆ ಬಹಳ ಕಡಿಮೆ. ಒಂದು ವೇಳೆ ನೋವು ಬಂದರೆ ಕೂಡಲೇ ನೀವು ದಂತವೈದ್ಯರನ್ನು ಭೇಟಿಯಾದಾಗ ಅವರು ಹೇಳ್ತಾರೆ ಎಲ್ಲಿಗೆ ಹೋಗಬೇಕಾಗುತ್ತೆ ಅಂತ. ಎಲ್ಲ ಮಾಹಿತಿಗಳನ್ನು ನೀಡಿದಂಥ ಡಾಕ್ಟರ್ ಅಭಯ್ ಟಿ ಕಾಮತ್ರವರಿಗೆ ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ನಿಮಗೆ ಮುಖದ ಅಂದರೆ ಈ ಮ್ಯಾಕ್ಸಿಲೋಫೇಶಿಯಲ್ನ ಬಗ್ಗೆ ಅನೇಕ ತಜ್ಞರು ಇದರ ವಿವಿಧ ಹಂತಗಳಲ್ಲಿ ನಿಮಗೆ ಮಾಹಿತಿಗಳನ್ನು ನೀಡಿದ್ದಾರೆ. ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.